ತನಕ ನೀರು ಬರ್ತದೆ, ಮಂಗಳವಾರದಿಂದ ಗುರುವಾರ ತನಕ ನೀರು ಬರ್ತದೆ. ಗುರುವಾರ ನೀರು ಹೋದ್ಮೇಲೆ ಬರುದೇ ಮಂಗಳವಾರ. ಕುಡಿಯುವ ನೀರಿಗಾಗಿ ಗ್ರಾಮಸ್ಥರ ಪ್ರತಿಭಟನೆ. ನೀರಿನ ಸಮಸ್ಯೆ ಖಂಡಿಸಿ ಪಂಚಾಯತ್ ಕಚೇರಿಗೆ ಮುತ್ತಿಗೆ ಯತ್ನ. ಮಂಗಳೂರು ಹೊರವಲಯದ ಎಡಪದವು ಪಂಚಾಯತ್ ವ್ಯಾಪ್ತಿಯ ಕೊರ್ಡೇಲ್ ಪದರಂಗಿ ಗ್ರಾಮದಲ್ಲಿ ಕುಡಿಯುವ ನೀರಿಗಾಗಿ ಎಡಪದವು ಪಂಚಾಯತ್ ಎದುರು ಪ್ರತಿಭಟನೆ ನಡೆಯಿತು. ಎಡಪದವು ಪಂಚಾಯತ್ ವ್ಯಾಪ್ತಿಯ ಕೊರ್ಡೇಲ್ ಪದರಂಗಿ ಗ್ರಾಮದಲ್ಲಿ ಕುಡಿಯುವ ನೀರು ಸಹಿತ ಇತರ ಮೂಲಭೂತ ಸೌಕರ್ಯಕ್ಕೆ ಕೊರತೆ ಇದ್ದು ಎಡಪದವು ಪಂಚಾಯತಿಗೆ ಮನವಿ ನೀಡಿದರೂ ಸ್ಪಂದಿಸದ ಹಿನ್ನೆಲೆಯಲ್ಲಿ ಗ್ರಾಮಸ್ಥರು ಎಡಪದವು ಪಂಚಾಯತ್ ಎದುರು ಪ್ರತಿಭಟನೆಯನ್ನು ನಡೆಸಿದರು. ಪ್ರತಿಭಟನಾ ನಿರತರು ಅಧಿಕಾರಿಗಳನ್ನ ತರಾಟೆಗೆ ತೆಗೆದುಕೊಂಡರು. ಸಮಸ್ಯೆಗೆ ಸ್ಪಂದಿಸುವುದಾಗಿ ಲಿಖಿತವಾಗಿ ಹೇಳಿಕೆ ನೀಡಿದ ಬಳಿಕ ಪ್ರತಿಭಟನೆ ಹಿಂಪಡೆಯಲಾಯಿತು. ಮತ್ತೆ ಏನ್ ಮಾಡಿದ್ರು? ಟ್ಯಾಕ್ಸ್ ಕಲೆಕ್ಟ್ ಮಾಡ್ತಾರೆ. ಟ್ಯಾಕ್ಸ್ ಏನ್ ಮಾಡಿದ್ರು ನಾನು ಕೇಳಿದೆ, ಇವ ಹತ್ರ ಕೇಳಿ, ಅವ್ರ ಹತ್ರ ಸುಚಿತ್ರ ಕೇಳಿದ್ಲ ಇಲ್ವಾ ಅಂತ. ಇನ್ನೇನ್ ಮಾಡಿದ್ರು? ಅದು ಟ್ಯಾಂಕರ್ಗೆ ಹೇಳ್ಬಿಟ್ಟು ಬಂದಿದ್ದೀನಿ. ಈಗ ಮನೆ ಎಷ್ಟು ಸಲ ಕೊಟ್ಟಾಯ್ತು? ನೀರು ತಿಕ್ಕುಜಿ ಲಕ್ಷ ಖರ್ಚು ಬಂದಿದೆ. ನೀರಿಜ್ಜಿ ಖಾಲಿ ಬಂಡೆ ಉತ್ತರ ಕೊಡ್ಪೇರ ಮಕ್ಕಳು ಉತ್ತರ ಉಂಡೆ ಮಕ್ಕಳಡ 3 ವರ್ಷದ 3 ವರ್ಷ ಎಂದು ಬತ್ತಿದ್ದು ಎನ್ನ ನೆಲಕಿರ್ತಕ್ಕಂಥಕ್ಕೆಲ್ಲ ಏತು ಟ್ಯಾಂಕರ್ ಬರ್ಕೊಂಡು ಅಂಡಿದ್ದು ಮಕ್ಕ ಎಂಕಲಿಗೆ ನೆತ್ತ ಕನೆಕ್ಷನ್